ಮುಂಬೈ ಹೊರವಲಯದ ಥಾಣೆ ಜಿಲ್ಲೆಯ ಅಂಬರನಾಥ ನಗರ ಪಾಲಿಕೆಯಲ್ಲಿ ಶಿಂದೆ ಶಿವಸೇನೆಯನ್ನ ಕಡೆಗಣಿಸಿ ಕಾಂಗ್ರೆಸ್ ಬಿಜೆಪಿ ಒಂದಾದ ವಿಚಿತ್ರ ಹಲವರನ್ನ ಕಂಗಾಲಾಗಿಸಿದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆಗಳು ಮೈತ್ರಿಯಿಂದ ಸ್ಪರ್ಧಿಸಿದ್ದವು. ಎನ್ಡಿಎ ಕೂಟದ ಅಜಿತ್ ಪವಾರ್ ಎನ್ಸಿಪಿಯ ಮೂಲ ಶರದ್ ಪವಾರ್ ಎನ್ಸಿಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಉದ್ಧವ್, ರಾಜ್ ಠಾಕ್ರೆಗಳು ಒಗ್ಗೂಡಿವೆ. ಆದರೆ ಈಗ ಅಂಬರನಾಥದಲ್ಲಿ ಆಗಿರುವುದೇ ಬೇರೆ. ಅಲ್ಲಿ ಬಿಜೆಪಿಯವರು ಮತ್ತು ಕಾಂಗ್ರೆಸ್ಸಿಗರು ಒಗ್ಗೂಡಿ ಶಿಂದೆ ಶಿವಸೇನೆಯನ್ನ ಹೊರಗಿಟ್ಟಿದ್ದಾರೆ. ಕೆರಳಿ ಕೆಂಡವಾಗಿರುವ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಅಲ್ಲಿನ ಬಿಜೆಪಿಯವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಕೂಗು ಹಾಕಿದ್ದಾರೆ. ಬಿಜೆಪಿಯ ಕಾಂಗ್ರೆಸ್ ಮುಕ್ತ ಇಂಡಿಯಾ ಘೋಷಣೆಗೆ ಇದರಿಂದ ಭಂಗವಾಗುತ್ತದೆ ಎಂಬುದು ಹೊಸ ಘೋಷಣೆ. ಮಹಾರಾಷ್ಟ್ರ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನ ಒಪ್ಪಿಲ್ಲ. ಅಂಬರನಾಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಪಾಟೀಲ್ ಮತ್ತು ಕಾಂಗ್ರೆಸ್ ಕೌನ್ಸಿಲರ್ಗಳು ಪಕ್ಷದ ನೀತಿ ಸಂಹಿತೆ ಮೀರಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಖಂಡಿಸಿದೆ. ಅಂಬರನಾಥ ವಿಕಾಸ ಆಘಡೆ ಮೂಡಿಬಂದಿದ್ದು, ಅದರಲ್ಲಿ ಕಾಂಗ್ರೆಸ್ನ ಅಜಿತ್ ಪವಾರ್, ಎನ್ಸಿಪಿ, ಬಿಜೆಪಿ ಕೈ ಜೋಡಿಸಿವೆ. ಕ್ರಮವಾಗಿ ಈ ಪಕ್ಷಗಳು 12, 14, 4 ಹಾಗೂ ಒಬ್ಬರು ಸ್ವತಂತ್ರ ಕೌನ್ಸಿಲರ್ ಅನ್ನ ಒಳಗೊಂಡಿದೆ. ಬಿಜೆಪಿಯ ತೇಜಶ್ರೀ ಕರಾಂಚುಲೆ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅತಿ ಹೆಚ್ಚು ಸ್ಥಾನ ಗೆದ್ದ ಶಿಂದೆ ಶಿವಸೇನೆಯನ್ನ ಬದಿಗೊತ್ತರಿಸಲಾಗಿದೆ. शिवसेना और भारतीय जनता पार्टी गए कई सालों से एक साथ है। कई सालों से ये महायुति है, केंद्र में भी है, राज्य में भी है। और आज मुंबई म्युनिसिपल कॉर्पोरेशन हो, थाना हो, कल्याण डोंबिवली हो, साहब सभी जगह पर लोकल लेवल पर भी महायुति होनी चाहिए। ऐसा प्रयास जो है हमारा हमेशा रहा है। नगर परिषद में युति नहीं हुई, लेकिन महानगर पालिका में मैक्सिमम जगह पर ये युति हो, क्योंकि युति के कार्यकर्ता हमेशा अमरनाथ में कतई भाजपा की और कांग्रेस की युति नहीं हुई है। पिछले नगर पालिका के नगर निगम के चुनाव में कांग्रेस ने वहां चुनाव लड़ा, भारतीय जनता पार्टी ने भी लड़ा, एकनाथ शिंदे साहब के गुट ने भी लड़ा और उसमें भारतीय जनता पार्टी का नगर अध्यक्ष चुना गया, उनके कोई नगर सेवक चुने गए और कांग्रेस के 12 नगर सेवक वहां जीत के आए। इसलिए हमारा उनके साथ कोई गठबंधन का सवाल ही नहीं होता। अब वहां फ्लोर पर, वहां सभागार में जो फ्लोर मैनेजमेंट है उसके हिसाब से भी हमारा 12 लोगों का जो गुट है वो अपनी जगह कायम है।